ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಇದೇ ತಿಂಗಳ 5ನೇ ತಾರೀಕಿನಂದು ಐತಿಹಾಸಿಕ ಭೂಮಿ ಪೂಜೆ ನಡೆಯಲಿದೆ. ಅಂದು ಕೋಟ್ಯಾಂತರ ಆಸ್ತಿಕರ ಬಹುಕಾಲದ ಕನಸು ನನಸಾಗಲಿದೆ ಎಂದು ರಾಮ ಜನ್ಮಭೂಮಿ ಟ್ರಸ್ಟ್ನ ಟ್ರಸ್ಟಿಯಾಗಿರುವ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಹೇಳಿದ್ದಾರೆ. ಉಡುಪಿ ಜಿಲ್ಲೆಯ ನೀಲಾಪುರದಲ್ಲಿ ಚಾತುರ್ಮಾಸ ವೃತ್ತದಲ್ಲಿರುವ ಶ್ರೀಗಳು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದರು. 5ನೇ ತಾರೀಕಿನಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಐತಿಹಾಸಿಕ ಭೂಮಿ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನ ನಾವು ಇದ್ದ ಸ್ಥಳದಿಂದಲೇ ವೀಕ್ಷಣೆ ಮಾಡಿ ಭಾಗವಹಿಸೋಣ ಎಂದರು. ನಾಡಿದ್ದು 5ನೇ ತಾರೀಕಿನಂದು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳವರು ಆ ಭೂಮಿ ಪೂಜನೆಯನ್ನು ನಡೆಸ್ತಾ ಇದ್ದಾರೆ. ಇದೊಂದು ಐತಿಹಾಸಿಕವಾಗಿರತಕ್ಕಂತಹ ಘಟನೆ. ಅದರಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಈ ಕೋವಿಡ್-19 ಅನ್ನತಕ್ಕಂತಹ ಒಂದು ಬಾಧೆ ಪ್ರಪಂಚವನ್ನೇ ಕಾಡ್ತಾ ಇದೆಯಾದಾಗಿ ನಾವೆಲ್ಲ ಭೌತಿಕವಾಗಿ ದೈಹಿಕವಾಗಿ ಅಲ್ಲಿ ಪಾಲ್ಗೊಳ್ಳೋದು ಸಾಧ್ಯವಾಗ್ತಾ ಇಲ್ಲ. ಆದರೆ ಭಾವನಾತ್ಮಕವಾಗಿ ನಾವೆಲ್ಲರೂ ಕೂಡ ಅದರ ಜೊತೆಗೇನೇ ಇದ್ದೇವೆ. ನಮ್ಮ ಮನೆಯಲ್ಲೇ ನಮ್ಮೂರ ಮಂದಿರಗಳಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿ ಭಜನೆಯನ್ನು ಮಾಡ್ತಾ ನಾಮ ಸಂಕೀರ್ತನೆ ಪಾರಾಯಣಗಳನ್ನು ಮಾಡ್ತಾ ಈ ಕಾರ್ಯದಲ್ಲಿ ನಾವು ಭಾಗಿಗಳಾಗೋಣ. ರಾಮ ಮಂದಿರ ನಿರ್ಮಾಣದಲ್ಲಿ ದೇಶದ ಎಲ್ಲ ಭಕ್ತರ ಪಾಲು ಇರಬೇಕು ಎಂಬ ಕಾರಣಕ್ಕಾಗಿ ಪ್ರತಿಯೊಬ್ಬರು 10 ರೂಪಾಯಿಗಳನ್ನು ಹಾಗೂ ಪ್ರತಿ ಮನೆಯಿಂದ 101 ರೂಪಾಯಿಗಳನ್ನು ಸಂಗ್ರಹಿಸಿ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿಯನ್ನ ನೀಡಿದರು. ವ್ಯಕ್ತಿಯೊಬ್ಬ 10 ರೂಪಾಯಿ ಕೊಡಬೇಕು. ಇನ್ನು ಮನೆಗೊಂದರಂತೆ 101 ರೂಪಾಯಿ ನೀಡಬೇಕು. ಇದು ಪ್ರಾಯಶಃ ಯಾರಿಗೂ ದೊಡ್ಡ ಶ್ರಮ ಆಗಲಿಕ್ಕಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆಯನ್ನು ತೆರೆಯಲಾಗಿದೆ. ನೇರವಾಗಿ ಅದರಲ್ಲೇ ಜಮಾ ಮಾಡುವ ಮೂಲಕ ಇದರಲ್ಲಿ ಇದು ಬೇರೆಲ್ಲಿಯೋ ಅಪವ್ಯಯ ಅಥವಾ ದಾರಿ ತಪ್ಪಿ ಹೋಗುವಂತಹ ಪ್ರಮೇಯ ಇಲ್ಲ. ಈ ರೀತಿಯಾಗಿ ಎಲ್ಲರೂ ಕೂಡ ಇದರಲ್ಲಿ ತನು ಮನ ಧನಗಳಿಂದ ತೊಡಗಿಸಿಕೊಳ್ಳೋಣ ಅಂತ ಎಲ್ಲರೂ ಕೂಡ ನಾವು ಕರೆ ನೀಡ್ತಾ ಇದ್ದೇವೆ.